بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد بسم الله الرحمن الرحيم قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس الحمد لله رب العالمين اللهم صل على سيدنا محمد وعلى آل سيدنا ومولانا محمد اللهم أعز الإسلام والمسلمين وأذل الشرك والمشركين اللهم انصر جميع المسلمين في أقطار الأرض اللهم ربنا ظلمنا أنفسنا وإن لم تغفر لنا وترحمنا لنكونن من الخاسرين ربنا تقبل منا إنك أنت السميع العليم وتب علينا إنك أنت التواب الرحيم ربنا اغفر لنا ولوالدينا ولأساتذتنا ولسائر المؤمنين آمين برحمتك يا أرحم الراحمين وصلى الله تعالى وسلم على خير خلق سيدنا سبحان ربك رب العزة عما يصفون وسلام على المرسلين والحمد لله ಕೇಂದ್ರ ಜುಮಾ ಮಸೀದಿ ಮತ್ತು ಸಯ್ಯದ್ ಮೊಹಮ್ಮದ್ ಶರೀಫುಲ್ ಮದನಿ ದರ್ಗಾ ಆಡಳಿತ ಸಮಿತಿಯವರು ಈ ಒಂದು ಶುಕ್ರವಾರದ ಸಂಜೆಯ ದಿನ ನಮ್ಮ ಜಮಾತಿನ ಅಧ್ಯಕ್ಷರಾದ ಹಾಜಿ ಅಬ್ದುಲ್ ರಶೀದ್ ಸಾಹೇಬ್ರವರ ಅಧ್ಯಕ್ಷತೆಯಲ್ಲಿ ಇರುವಂತಹ ನಮ್ಮ ಉಪಾಧ್ಯಕ್ಷರಾದ ಮೋನೂರವರು, ಅದೇ ರೀತಿ ಕಾರ್ಯದರ್ಶಿಯಾದಂತಹ ತೋಹಾ ಹಾಜಿಯವರು, ಜೊತೆ ಕಾರ್ಯದರ್ಶಿಯಾದಂತಹ ನೌಷಾದ್ರವರು, ಅದೇ ರೀತಿ ಅರಬಿಕ್ ಟ್ರಸ್ಟ್ನ ಜೊತೆ ಕಾರ್ಯದರ್ಶಿಯಾದಂಥ ಆಸಿಫ್ರವರು ಮತ್ತು ಅನೇಕ ನಮ್ಮ ಚಾರಿಟೇಬಲ್ ಟ್ರಸ್ಟ್ನ ಮತ್ತು ಅರಬಿಕ್ ಟ್ರಸ್ಟ್ನ ಸದಸ್ಯರುಗಳ ಈ ಒಂದು ಖಂಡನಾ ಸಭೆಯ ಉದ್ದೇಶ, ನಿನ್ನೆ ನಮ್ಮ ದೇಶದ ಕಾಶ್ಮೀರದಲ್ಲಿ ನಮ್ಮ ದೇಶವನ್ನು ಕಷ್ಟ ಕಾರ್ಪಣ್ಯ ಸಹನೆಗಳನ್ನು ಸಹಿಸಿಕೊಳ್ಳುವ ಮೂಲಕ ನಮ್ಮ ದೇಶವನ್ನು ನಿರಂತರವಾಗಿ ಕಾಯುತ್ತಿರುವಂತಹ ನಮ್ಮ ದೇಶದ ಹೀರೋಗಳಾದ ಯೋಧರುಗಳನ್ನು ಆತ್ಮಹತ್ಯೆ ದಾಳಿಯ ಮೂಲಕ 42 ಜನರ ಮಾರಣ ಹೋಮಕ್ಕೆ ಕಾರಣವಾದ ಈ 44 ಜನರ ಮಾರಣ ಹೋಮಕ್ಕೆ ಕಾರಣವಾದ ಈ ಟೆರರಿಸ್ಟ್ನನ್ನು ಅವರ ಕೃತ್ಯವನ್ನು ಉಲ್ಲಾಲ ಕೇಂದ್ರ ಜುಮಾ ಮಸೀದಿ ಮತ್ತು ಸಯ್ಯದ್ ಮದನಿ ದರ್ಗಾ ಶರೀಫ್ ವತಿಯಿಂದ ಉಗ್ರ ಶಬ್ದಗಳಿಂದ ನಾವು ಖಂಡಿಸ್ತಾ ಇದ್ದೇವೆ. ಬಂಧುಗಳೇ, ಇಸ್ಲಾಂ ಧರ್ಮವು ಅಲ್ಲಾಹನ ಧರ್ಮವಾಗಿದೆ. ಆ ಧರ್ಮದ ವಿಚಾರಧಾರೆಗಳನ್ನು ಜಗತ್ತಿನ ನಾನಾ ಕಡೆಗಳಿಗೆ ತಿಳಿ ಹೇಳಿಕೊಡಲು ಪುಣ್ಯ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೂಲಕ ಶಾಂತಿ, ಸೌಹಾರ್ದತೆ, ಸಮನ್ವಯ ಬದುಕು ಮತ್ತು ಚಿರಕಾಲ ನಾವು ಪರಸ್ಪರ ಅನ್ಯೋನ್ಯತೆಯಿಂದ ಪ್ರೀತಿ ವಿಶ್ವಾಸದಿಂದ ಬದುಕುವಂತಹ ವಿಚಾರಧಾರೆಗಳನ್ನು ಈ ಜಗತ್ತಿಗೆ ಅವರು ತಿಳಿ ಹೇಳಿಕೊಟ್ರು. ಮುಸಲ್ಮಾನರ ಹೆಸರನ್ನು ಇಟ್ಕೊಂಡು ಪೈಶಾಚಿಕ ಕೃತ್ಯಗಳಿಂದ ಅಲ್ಲಾಹನ ಕೋಪಕ್ಕೆ ಮತ್ತು ಅಲ್ಲಾಹನ ಕಠಿಣ ಶಿಕ್ಷೆಗೆ ಗುರಿಯಾಗುವಂತಹ ಈ ಮಟ್ಟದ ಕೃತ್ಯಗಳನ್ನು ಮಾಡಿದಂತಹ ಅವರಿಗೆ ಅಲ್ಲಾಹನ ಶಾಪವಿದೆ. ಖಂಡಿತ ಅವರಿಗೆ ಸ್ವರ್ಗದ ಹತ್ತಿರ ಕೂಡಲು ಸುಲಿಯಲು ಸಾಧ್ಯವಿಲ್ಲ. ಖಂಡಿತವಾಗಿಯೂ ಇಂತಹ ದುಷ್ಕೃತ್ಯ ಮಾಡಿದ ಈ ಟೆರರಿಸ್ಟ್ಗಳಿಗೆ ಅಲ್ಲಾಹನು ಖಂಡಿತವಾಗಿಯೂ ನರಕದಲ್ಲಿ ಶಿಕ್ಷೆಯನ್ನು ನೀಡುತ್ತಾನೆ ಎಂಬುದು ನಮ್ಮ ಮುಸಲ್ಮಾನರ ವಾದವಾಗಿದೆ. ಬಂಧುಗಳೇ, ನಾವೆಲ್ಲರೂ ಈ ಜಗತ್ತಿನಲ್ಲಿ ಸೌಹಾರ್ದತೆ ಮತ್ತು ಶಾಂತಿಯನ್ನು ಬದುಕುವವರು. ಖಂಡಿತವಾಗಿಯೂ ಶಾಂತಿ, ಸೌಹಾರ್ದತೆ ಇಸ್ಲಾಮಿನ ಅಂಶವಾಗಿದೆ, ಇಸ್ಲಾಮಿನ ಅಂಗವಾಗಿದೆ. ಅದನ್ನೇ ಈ ಜಗತ್ತಿಗೆ ಅಲ್ಲಾಹನ ಮೂಲಕ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಈ ಜಗತ್ತಿಗೆ ಸರ್ವ ಮಾನವ ಕುಲಕ್ಕೆ ತೋರಿಸಿಕೊಟ್ಟಂತಹ ಒಂದು ವಿಚಾರ. ಯಾವುದೇ ಒಂದು ಮುಸಲ್ಮಾನರ ಹೆಸರು ಇಟ್ಕೊಂಡು ಈ ರೀತಿಯ ಅಲ್ಲಾಹನ ಇಷ್ಟಗಳಿಗೆ 1000 ಪಟ್ಟು ವಿರೋಧವಾಗಿ ಮಾಡುತ್ತಿರುವಂತಹ ಈ ಒಂದು ಕುಕೃತ್ಯವನ್ನು, ಈ ಒಂದು ಅಮಾನವೀಯ ಕೃತ್ಯವನ್ನು ಉಲ್ಲಾಲ ಜಮಾತ್ ಉಗ್ರವಾಗಿ ಖಂಡನೆಯನ್ನು ಮಾಡುತ್ತಾ ಇದೆ. ಬಂಧುಗಳೇ, ಆದುದರಿಂದ ಅವರ ಜೊತೆ ಈ ಯೋಧರ ಕುಟುಂಬಗಳಿಗೆ ಅಲ್ಲಾಹನು ಅವರ ಆತ್ಮಕ್ಕೆ ಶಾಂತಿಯನ್ನು ದಯಪಾಲಿಸಲಿ. ಅದೇ ರೀತಿ ಆ ಕುಟುಂಬಕ್ಕೆ ಅದರ ಒಂದು ನೋವನ್ನು ಭರಿಸುವಂತಹ ಶಕ್ತಿಯನ್ನು ನೀಡಲಿ. ಮತ್ತೆ ಈ ದೇಶದ
ದೇಶವನ್ನು ಕಾಯುತ್ತಿರುವಂತಹ ಯೋಧರಿಗೆ ನಮ್ಮ ಉಲ್ಲಾಲ ಜಮಾತ್ ಮಾತ್ರ ಅಲ್ಲ, ಈ ಜಗತ್ತಿನಲ್ಲಿರುವ ಸರ್ವ ಮುಸಲ್ಮಾನರು ಕೂಡ ಅವರ ಹಿಂದೆ ಇದ್ದೇವೆ. ಅಂತಹ ಯೋಧರಿಗೆ ನಾವು ಯಾವಾಗಲೂ ನಮ್ಮ ದೇಶದಲ್ಲಿ ಇರುವಂತಹ ಸರ್ವ ಮುಸಲ್ಮಾನರು ಕೂಡ ಅವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವುದರ ಮೂಲಕ ಅವರ ಆ ಗಟ್ಟಿತನವನ್ನು ಕುಗ್ಗದೆ ಅವರು ಇನ್ನೂ ಕೂಡ ಬಲಿಷ್ಠವಾಗಿ ಇರಬೇಕಂತ ಹೇಳಿ ಅವರಿಗೆ ಪ್ರಾರ್ಥನೆಯನ್ನು ಮತ್ತೆ ಅದೇ ರೀತಿಯಲ್ಲಿ ಅವರ ಎಲ್ಲ ಕಾರ್ಯಗಳಿಗೂ ಉತ್ತಮ ಕಾರ್ಯಗಳಿಗೆ ನಮ್ಮ ಸಮರ್ಥನೆಯನ್ನು ಕೂಡ ಅವರೊಂದಿಗೆ ನಾವು ಇದ್ದೇವೆ ಅಂತ ಹೇಳಿಕೊಳ್ಳುತ್ತಾ ಕಡೆಗೆ ಒಮ್ಮೆ ನಾನು ಈ ಒಂದು ಕೃತ್ಯವನ್ನು ಅಮಾನವೀಯ ಕೃತ್ಯವನ್ನು ನಮ್ಮ ಜಮಾತ್ ಉಗ್ರವಾಗಿ ಖಂಡಿಸ್ತದೆ ಅಂತ ಹೇಳುತ್ತಾ ತಮಗೆಲ್ಲರಿಗೂ ಈ ಒಂದು ಜಮಾತಿನ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿನ್ನೆ ನಡೆದಂತಹ ಆ ಒಂದು ಹೇಯ ಘಟನೆ ಈಗಾಗಲೇ ಹೇಳಿದ ಹಾಗೆ ಇದನ್ನು ಭಾರತೀಯರಾದ ನಾವೆಲ್ಲರೂ ಒಕ್ಕೊರಲಿನಿಂದ ಖಂಡಿಸುವಂಥ ಒಂದು ಸಮಯ ಬಂದಿದೆ. ಅದು ನಮ್ಮಲ್ಲಿ ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಪಕ್ಷ, ಅದು ಯಾವುದು ರಾಷ್ಟ್ರಪ್ರೇಮ ಬಂದಾಗ ನಮ್ಮ ಎದುರಿಗೆ ನಿಲ್ಲುವುದಿಲ್ಲ. ಆದ್ದರಿಂದ ಇದು ಪ್ರತಿಯೊಬ್ಬ ಮನುಷ್ಯ ಜೀವಿಯೂ ಖಂಡಿಸುವಂಥ ಒಂದು ಕೆಲಸ. ಊರಿಗೆ ಹೋಗಿ ರಜೆಯನ್ನು ಮುಗಿಸಿ ಮರಳಿ ನಮ್ಮ ರಾಷ್ಟ್ರ ಸೇವೆಗೆ ತನ್ನನ್ನು ತಾನು ಸಮರ್ಪಣೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಆ ಒಂದು ಉಗ್ರವಾದ ಯಾವ ರೀತಿ ಇದೆ ಎಂಬುದಾಗಿ ಹೊಂಚು ಹಾಕಿ ಅವರ ಮೇಲೆ ದಾಳಿ ನಡೆಸಿದ್ದಾರೆ. ಇದು ನಿಜಕ್ಕೂ ಖಂಡನೀಯ. ಇದು ಜಗತ್ತಿನ ಯಾವ ಒಂದು ಪ್ರಜೆಯೋ ಇದನ್ನು ಸಮರ್ಥನೆಯನ್ನು ಸಲ್ಲಿಸುವಂಥ ಒಂದು ಕೆಲಸ ಯಾರಿಂದಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಖಂಡಿಸುವಂಥ ಒಂದು ಕೆಲಸ. ಆದ್ದರಿಂದ ಅವರಿಗೆ, ಅವರ ಆತ್ಮಕ್ಕೆ ಮಾತ್ರವಲ್ಲ, ಅವರನ್ನು ಕಳ್ಕೊಂಡಂಥ ಆ ಮಕ್ಕಳು, ತಂದೆ ತಾಯಿಗಳು, ಹೆಂಡತಿಯರು ಎಲ್ಲರಿಗೂ ಆ ದೇವರು ತಾಳ್ಮೆಯನ್ನು ವಹಿಸುವಂಥ ಒಂದು ಶಕ್ತಿ ನೀಡಲಿ. ಅದೇ ರೀತಿಯಾಗಿ ಈ ಕೃತ್ಯವನ್ನು ಇಲ್ಲಿಗೆ ನಿಲ್ಲಿಸದೆ ಇದನ್ನು ಸದೆಬಡಿಯುವಂಥ ಒಂದು ಕೆಲಸ ಸರ್ಕಾರ ಮಾಡಬೇಕು. ಇಲ್ಲದ್ರೆ ಇನ್ನು ಮುಂದಕ್ಕೂ ನಮಗೆ, ನಮ್ಮ ದೇಶದ ಜವಾನರಿಗೆ ಅಪಾಯವನ್ನು ಒಂದು ಕಾದಿಟ್ಟ ಬುತ್ತಿಯಂತೆ ಇದು ಸದಾ ನಮ್ಮ ಬೆನ್ನ ಹಿಂದೆ ಬರುವಂಥ ಒಂದು ಕೆಲಸವಾಗ್ತದೆ. ಆದ್ದರಿಂದ ಈ ಒಂದು ಹೇಯ ಕೃತ್ಯಕ್ಕೆ ನಮ್ಮ ರಾಷ್ಟ್ರದ ಪ್ರಧಾನಿಯಾಗಲಿ ಅಥವಾ ಅವರ ಸಚಿವ ಸಂಪುಟವಾಗಲಿ ಅಥವಾ ನಮ್ಮ ಇಡೀ ಸೈನ್ಯದ ವ್ಯವಸ್ಥೆ ಆಗಲಿ, ನಾವೆಲ್ಲರೂ ಪರಸ್ಪರ ಯಾವುದೇ ಒಂದು ಭೇದ, ಯಾವುದೇ ಒಂದು ಪಕ್ಷವನ್ನು ಮರೆತು ಎಲ್ಲರೂ ನಾವು ಅವರ ಬೆನ್ನ ಹಿಂದೆ ನಿಂತು ಅವರಿಗೆ ಒಂದು ಸಪೋರ್ಟ್ ಮಾಡುವಂಥ ಕೆಲಸ, ಅವರನ್ನು ಪ್ರೋತ್ಸಾಹ ನೀಡುವಂಥ ಕೆಲಸ ಮಾಡಿದರೆ ಮಾತ್ರ ಇಂಥ ಒಂದು ಉಗ್ರವಾದವನ್ನು ಸದೆಬಡಿಯಲಿಕ್ಕೆ ಸಾಧ್ಯ. ಆದ್ದರಿಂದ ದೇವರು ಅವರಿಗೆ ಶಕ್ತಿಯನ್ನು ನೀಡಲಿ, ಅದೇ ರೀತಿಯಾಗಿ ಆ ಕುಟುಂಬಕ್ಕೆ ತಾಳ್ಮೆಯನ್ನು ನೀಡಲಿ ಎಂಬುದಾಗಿ ಹಾರೈಸ್ತಾ ನನ್ನ ಮಾತನ್ನು ಸೈಯದ್ ಮದನಿ ದರ್ಗಾ ವಠಾರದಲ್ಲಿ ಇವತ್ತು ನಾವು ನಮ್ಮ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರನ್ನು ಒಳಗೊಂಡು ಇಲ್ಲಿ ಸೇರಿಕೊಂಡಿದ್ದೇವೆ. ಇದರ ಉದ್ದೇಶ ಕಾಶ್ಮೀರದಲ್ಲಿ ನಡೆದಂಥ ಆ ಒಂದು ಉಗ್ರವಾದ ಇವತ್ತು ನಮ್ಮನ್ನು ಇಲ್ಲಿ ಸೇರಿಸುವಂತೆ ಮಾಡಿದೆ. ಈ ರಾಷ್ಟ್ರವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ರಾಷ್ಟ್ರದ ಮೂಲೆಗಳಿಂದ ಹಲವಾರು ಲಕ್ಷಾಂತರ ಮಂದಿ ಯೋಧರು ತಮ್ಮ ಪ್ರಾಣದ ಹಂಗನ್ನು ತೊರೆದು ರಾತ್ರಿ ಹಗಲು ಬಿಸಿಲು ಚಳಿಯಿಂದ ಯಾವುದೇ ಲೆಕ್ಕಕ್ಕಿಲ್ಲದೆ ಭೀತಿವಾದದ ಮಧ್ಯೆ ಅವರು ತಮ್ಮ ಶೌರ್ಯವನ್ನು ನಮ್ಮ ಈ ರಾಷ್ಟ್ರಕ್ಕಾಗಿ ನಡೆಸ್ಕೊಂಡು ಬರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಆದರೆ ಕಳೆದ ಕೆಲವು ಸಮಯಗಳಿಂದ ಬೇರೆ ಬೇರೆ ರೀತಿಯ ದಾಳಿಗಳ ಮೂಲಕ ನಮ್ಮ ಯೋಧರನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿಕೊಂಡು ಅದೆಷ್ಟೋ ಜನ ವಿಧವೆಯರಾಗಿಕೊಂಡು ಅದೆಷ್ಟೋ ಮಕ್ಕಳು ಅನಾಥರಾಗಿರುವಂಥ ವಿಷಯ ನೀವು ತಿಳಿದುಕೊಂಡಿದ್ದೇವೆ. ಆದರೆ ನಿನ್ನೆ ನಡೆದಂಥ ಒಂದು ಪೈಶಾಚಿಕ ವಿಚಾರ ಏನು ಅಂತ ಹೇಳಿದರೆ, ರಜೆ ಮೇಲೆ ತೆರಳಿದಂಥ ಯೋಧರು ಸುಮಾರು 2,500 ಆ ಯೋಧರು ಮರಳಿ ಸೇವೆಗೆ ಬರುವಂಥ ಸಂದರ್ಭದಲ್ಲಿ ಅವರು ಬರುವಂಥ ವಾಹನವನ್ನು
ಗುರಿಯಾಗಿಸಿಕೊಂಡು ಬಾಂಬ್ ದಾಳಿಯನ್ನು ಮಾಡಿ, ಆತ್ಮಾಹುತಿ ದಾಳಿಯನ್ನು ಮಾಡಿ ಸುಮಾರು 42, 44, 46 ಅಂತ ಲೆಕ್ಕ ಸಿಗ್ತಾ ಇದೆ. ಇಷ್ಟು ಯೋಧರನ್ನು ಕೊಂದಂಥ ಒಂದು ಪೈಶಾಚಿಕ ಕ್ರಮವನ್ನು ಖಂಡಿತವಾಗಿಯೂ ನಾವು ಮುಸಲ್ಮಾನರ ನಾವು ಖಂಡಿಸುವಂಥದ್ದು ಬಹಳ ಅಗತ್ಯ ಇದೆ. ಕಾರಣ ಏನು ಅಂತ ಹೇಳಿದರೆ, ಇಸ್ಲಾಂ ಧರ್ಮ ಶಾಂತಿಯನ್ನು ಬೋಧಿಸ್ತದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳವರು ಶಾಂತಿಗಾಗಿ ಬಹಳಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. ಯಾವುದಿದ್ರೂ ಕೂಡ ತಾನು ಹುಟ್ಟಿದಂಥ, ತಾವು ಜೀವಿಸುವಂಥ ಈ ಭೂಮಿಯ ರಕ್ಷಣೆ ಪ್ರತಿಯೊಬ್ಬ ಮುಸಲ್ಮಾನನ ಕರ್ತವ್ಯ ಕೂಡ ಆಗಿದೆ. ಈ ಒಂದು ದಿಸೆಯಲ್ಲಿ ಯಾವುದೇ ಒಂದು ಸಂಘಟನೆ ಸೇರಿಕೊಂಡು ಜೈಷೆ ಮೊಹಮ್ಮದ, ಮತ್ತೊಂದು ಮೊಹಮ್ಮದ ಯಾರ ಹೆಸರಿಟ್ಕೊಂಡು ಈ ರೀತಿಯ ಪೈಶಾಚಿಕ ಕೆಲಸ ಮಾಡಿದಾಗ ಖಂಡಿತವಾಗಿಯೂ ಅಲ್ಲಿ ಮುಸಲ್ಮಾನ ಎಂಬ ಹೆಸರನ್ನು ನಾವು ಲೆಕ್ಕಕ್ಕೆ ಪರಿಗಣನೆಗೆ ತೆಗೆದುಕೊಳ್ಳದೆ ಕೃತ್ಯವನ್ನು ಖಂಡಿಸುವಂಥದ್ದು ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಈ ರೀತಿ ಈ ದೇಶ ರಕ್ಷಣೆ ಮಾಡುವಂಥ ಹುತಾತ್ಮರ ಯೋಧರನ್ನು ಈ ರೀತಿ ಸದೆಬಡಿದುಕೊಳ್ತಾ ಇದ್ದರೆ ಇದರ ಹಿಂದೆ ಯಾವ ಶಕ್ತಿ ಕೆಲಸ ಮಾಡ್ತಿದೆ ಅಂತ ಹೇಳುವಂಥದ್ದನ್ನು ನಾವು ಬಹಳಷ್ಟು ದೀರ್ಘವಾಗಿ ಆಲೋಚನೆ ಮಾಡಬೇಕಾದಂಥ ಅವಶ್ಯಕತೆ ಕೂಡ ಇದೆ. ಯಾವ ಆಲೋಚನೆ ಇದ್ದರೂ ಕೂಡ ಸಂಬಂಧಪಟ್ಟಂಥ ಸರ್ಕಾರಗಳು ಈ ಬಗ್ಗೆ ಚಿಂತನೆಯನ್ನು ನಡೆಸಬೇಕು. ಒಟ್ಟಿನಲ್ಲಿ ನಾವು ಸೇರಿದ ಉದ್ದೇಶ ಅಲ್ಲಿ ಜಾತಿ ಧರ್ಮದ ಪ್ರಶ್ನೆ ಅಲ್ಲ, ನಮ್ಮ ರಾಷ್ಟ್ರವನ್ನು ಕಾಯುವಂಥ, ನಮಗೆಲ್ಲರಿಗೂ ರಕ್ಷಣೆಯನ್ನು ನೀಡುವಂಥ ಆ ಮಹಾನ್ ಯೋಧರನ್ನು ಇವತ್ತು ಈ ರೀತಿ ಕೊಲೆ ಮಾಡಿರುವಂಥದ್ದು, ಅವರನ್ನು ಆತ್ಮಹತ್ಯೆ ದಾಳಿಯಲ್ಲಿ ಸಾಯಿಸಿರುವಂಥ ಒಂದು ಘಟನೆ ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೇವೆ. ಈ ಬಗ್ಗೆ ನಾಡಿನ ಎಲ್ಲ ಮುಸಲ್ಮಾನರು ಪ್ರತ್ಯೇಕವಾಗಿ ಈ ಬಗ್ಗೆ ಒಂದು ರಾಷ್ಟ್ರ ರಕ್ಷಣೆಗಾಗಿ, ರಾಷ್ಟ್ರದ ಯೋಧರಿಗಾಗಿ, ಯೋಧರ ಕುಟುಂಬಕ್ಕಾಗಿ ನಿಮ್ಮೆಲ್ಲರ ಪ್ರಾರ್ಥನೆ ಬಹಳ ಅಗತ್ಯ ಅಂತ ಹೇಳುವಂಥ ಮಾತನ್ನು ಹೇಳಿ, ನಾವು ಇವತ್ತು ದರ್ಗಾದಲ್ಲಿ ನಮ್ಮ ಮಸೀದಿಯಲ್ಲಿ ನಾವು ದುವಾವನ್ನು ನೆರವೇರಿಸಿದ್ದೇವೆ. ನಮ್ಮ ಸಭೆಯಲ್ಲಿ ಕೂಡ ನಾವು ಖಂಡನ ನಿರ್ಣಯವನ್ನು ಮಾಡಿದ್ದೇವೆ. ಯಾವ ಖಂಡನ ನಿರ್ಣಯ ಇರಲಿ, ಇದು ಕೂಡ ದುವಾಗಿಂತ ಮೇಗಿಲಾದಂಥ ಒಂದು ವ್ಯವಸ್ಥೆ ಬೇರೆ ಯಾವುದೂ ಇಲ್ಲ. ಆದ್ದರಿಂದ ನಮ್ಮ ರಾಷ್ಟ್ರದ ಉಳಿವಿಗಾಗಿ, ರಾಷ್ಟ್ರದ ರಕ್ಷಣೆಗಾಗಿ ಹೋರಾಟ ಮಾಡುವಂಥ ಯೋಧರಿಗೆ ಇನ್ನಷ್ಟು ಶಕ್ತಿಯನ್ನು ಅಲ್ಲಾಹನು ನೀಡಲಿ. ಈ ಒಂದು ಕೃತ್ಯದಲ್ಲಿ ಯಾರೆಲ್ಲ ಇವತ್ತು ಮರಣ ಹೊಂದಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಅದೇ ರೀತಿ ಅವರ ಕುಟುಂಬಕ್ಕೆ ನೋವನ್ನು ಸಹಿಸುವಂಥ ಶಕ್ತಿಯನ್ನು ಅಲ್ಲಾಹನು ನೀಡಲೆಂದು ಹೇಳಿ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಖಂಡನಾ ಸಭೆಗೆ ಸೇರಿದ ನಿಮಗೆಲ್ಲರಿಗೂ ಅಧ್ಯಕ್ಷನಾದ ನೆಲೆಯಲ್ಲಿ ನಾನು ನಿಮ್ಮೆಲ್ಲರನ್ನು ಹಾರ್ದಿಕವಾಗಿ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.